ವಿಟ್ಲದ ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಮಾಡ ಶಿಬರಿಕಲ್ಲು, ಶ್ರೀ ಮಲರಾಯ ಮೂವರು ದೈವಗಳ ದೇವಸ್ಥಾನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಅಂಗವಾಗಿ ಪ್ರಥಮ ದಿನ ಧಾರ್ಮಿಕ ಸಭೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಅವರು ಸನಾತನ ಧರ್ಮ ಅವಿನಾಶಿನಿಯಾಗಿದ್ದು ಧರ್ಮ ಸಂಸ್ಕೃತಿಯ ವಾರಸುದಾರರಾಗುವ ಪ್ರಯತ್ನ ನಮ್ಮಿಂದ ನಡೆಯಬೇಕು. ತ್ಯಾಗಪೂರ್ಣವಾದ ಸೇವೆಗೆ ಭಗವಂತ ಒಲಿಯುತ್ತಾನೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೂಲಕ ಸನಾತನ ಧರ್ಮವನ್ನು ರಕ್ಷಿಸಲು ಸಾಧ್ಯವಿದೆ ಎಂದರು. ತ್ಯಾಗಪೂರ್ಣವಾದ ಸೇವೆ, ನಿಜಾರ್ಥದ ಸೇವೆ ಭಗವಂತನಿಗೆ ಪ್ರಿಯ ಅನ್ನಲ್ಲ ಬಂಡೆ. ತ್ಯಾಗದಾಂತಿನ ಸೇವೆ ಯಾರಿಗೆ ಸಾಧ್ಯತೆ ಇಜ್ಜಿ. ತ್ಯಾಗಪೂರ್ಣವಾದ ಸೇವೆ ಭಗವಂತ ಕೈ ತಲ್ಲ. ಇನ್ನು ಮೊದಲ ಮಟ್ಟದ ಈ ಸೇವೆ ಅಂತಾರೆ. ಕೆಲವರು ಮಾತೊಂಡು ಸೇವೆಗೆ ನನ್ನ ಪ್ರತಿಫಲ ತಿರುಗುವ ಅಂದಕ್ಕೆ ನಿಜ್ಜಿ ನಿರೀಕ್ಷೆ ಅಂತ ಶುದ್ಧ ತಪ್ಪು ನಾವು ಸೇವೆ ಹಾಕಿ ಅವು ಪಣವು ಬೇಲೆ ಆತೈತದ ಅಂಚಾರಿಗೆ ಬಲ್ಲಿ ಅಣ್ಣ ಮುಳ್ಪೈಕ ಅಪವಾದ ಮಲ್ಲ ಮಟ್ಟದ ಸೇವೆ ಮುಳ್ಪಾತ್ನೆ ಬಣ್ಣಕ್ಕೆ ಸುಮಾರು ವಿಚಾರಗಳೇನು ಅಂತ ತೂವೊಂದು ಬತ್ತೆ. ಈ ಬಾಗುಡು ಹೆಚ್ಚು ಸಂತೋಷ ಆತ್ನೆ ಹಿಂಗೆ ತೋಜನು ಪ್ರಕೃತಿದ ಒಂಜಿ ಪೊರ್ಲು ಕೊಳವು ಮುಳ್ಕೊಂಡು. ವಿಟ್ಲ ಯೋಗೀಶ್ವರ ಮಠದ ಶ್ರೀ 1008 ಮಠಾಧೀಶ ರಾಜಗುರು ಶ್ರದ್ಧಾನಾಥಾಜಿ ಮಹಾರಾಜ್ ಅವರು ಆಶೀರ್ವಚನ ನೀಡಿ ಉತ್ತಮ ಕೆಲಸದಲ್ಲಿ ತಪ್ಪು ಹುಡುಕುವ ಕಾರ್ಯ ಸರಿಯಲ್ಲ. ಭಗವಂತನ ಕೆಲಸದಲ್ಲಿ ಯಾವ ತಪ್ಪುಗಳಾಗಲು ಸಾಧ್ಯವಿಲ್ಲ. ಸೂಕ್ಷ್ಮ ರೂಪದಲ್ಲಿ ದೇವರು ಕುಂಡಡ್ಕದಲ್ಲಿ ಸಂಚರಿಸುತ್ತಿದ್ದಾರೆ. ವಿಶ್ವ ಹಿಂದೂ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೆಯಬೇಕು ಎಂದು ತಿಳಿಸಿದ್ರು. महालक्ष्मी देवी ने सूक्ष्म रूप में आके कुंडड़का में वास करने का तय किया था, ऐसा आज लग रहा है. क्योंकि हर सूक्ष्म दृष्टि वाले को एक आंख होती है अच्छा काम में कुछ गलती देखने की. क्या गलती है, हाँ इधर क्या गलती है, मगर आज ऐसा दिख रहा है कि कौन से भी काम में कुछ भी गलती नहीं और सब काम भगवान के आशीर्वाद से जब होते तब ये ऐसा होता. किधर भी कुछ गलती किसी को मिलेगी नहीं, 1% नहीं मिलेगी. ಇದೇ ವೇಳೆ ಸೇನೆಯ ಸೇವೆಗಾಗಿ ಪುರಂದರಗೌಡ ದರ್ಬೆ, ಚಂದ್ರಮೋಹನ್ ಗೌಡ, ಕ್ರೀಡಾ ಸಾಧನೆಗೆ ಭರತ್ ಶೆಟ್ಟಿ, ನಾಟಿ ವೈದ್ಯೆ ಗಿರಿಜಾ ಅವರನ್ನ ಸನ್ಮಾನಿಸಲಾಯಿತು. ಬಳಿಕ ಅತಿಥಿಗಳನ್ನ ಗೌರವಿಸಲಾಯಿತು. ದೇವಸ್ಥಾನ ಮತ್ತು ವಾಸ್ತುಶಿಲ್ಪ ವಿಚಾರದ ಕುರಿತು ಶ್ರೀವಸ್ತ ಕಿದಿಲಾಯರು ಶಿಬರರವರು ಧಾರ್ಮಿಕ ಉಪನ್ಯಾಸ ನೀಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಟ್ಲ ಅರಮನೆಯ ವಿ ಜನಾರ್ದನ ವರ್ಮ ಅರಸರು ವಹಿಸಿದ್ರು. ಈ ಸಂದರ್ಭ ಬಿಟ್ಲ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಂಕೆ ಪುರುಷೋತ್ತಮ್ ಭಟ್ ಬದನಾಚೆ, ಇಡ್ಕಿಡು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಭಟ್, ಬಿಎ ಪದವು, ನಲಿಕೆಯಾನೆ ಪಾನರ ಸಂಘದ ಜಿಲ್ಲಾಧ್ಯಕ್ಷ ಎಂಡಿ ವೆಂಕಪ್ಪ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ ಇದರ ಯೋಜನಾಧಿಕಾರಿ ಜಯಾನಂದ ಪಿ, ಬಂಟ್ವಾಳ ತಾಲೂಕು ಗೌಡ ಸಮಾಜ ಅಧ್ಯಕ್ಷರಾದ ಮೋಹನ್ ಗೌಡ ಕಾಯರ್ಮಜಲ್, ಉದ್ಯಮಿಗಳಾದ ಜಯಗೋವಿಂದ್ ಭಟ್, ಅರಸರ ಪವಿತ್ರ ಪಾಣಿ ಸುಬ್ರಹ್ಮಣ್ಯ ಕೇಳತಾಯ, ಕೆಟಿ ವೆಂಕಟೇಶ್ವರ ನುಚ್ಚಿ, ವೇಣುಗೋಪಾಲ್ ಶೆಟ್ಟಿ ಮರ್ವಾಳ, ಗೋವಿಂದರಾಜ್ ಪೆರ್ವಾಚೆ, ಚಿದಾನಂದ ಪೆಲತಿಂಜ, ನಾರಾಯಣ್ ಪೂಜಾರಿ ಎಸ್ಕೆ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.